ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹಾನಿ ಮಾಡುವವರನ್ನು ಭೂಮಂಡಲದ ಎಲ್ಲಿ ಅಡಗಿದರೂ ಬೇಟೆಯಾಡುತ್ತೇವೆ ಎಂದು ಎಫ್ಬಿಐ ಹೊಸ ನಿರ್ದೇಶಕ ಕಾಶ್ ಪಟೇಲ್ ಎಚ್ಚರಿಕೆ ನೀಡಿದರು. ಎಫ್ಬಿಐ ಅಂದರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ತನಿಖಾ ಸಂಸ್ಥೆಯಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಫ್ಬಿಐ ನಿರ್ದೇಶಕರಾಗಿ ಭಾರತೀಯ ಮೂಲದ ಕ್ಯಾಶ್ ಪಟೇಲರನ್ನು ಹೆಸರಿಸಿದ್ದಾರೆ. ಅದರ ಬೆನ್ನಿಗೆ ಕ್ಯಾಶ್ ಪಟೇಲ್ ಅವರು ಯುಎಸ್ಎ ವಿರೋಧಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ನ್ಯಾಯಬದ್ಧತೆಯೊಡನೆ ಪಾರದರ್ಶಕವಾಗಿ ಎಫ್ಬಿಐ ಕೆಲಸ ಮಾಡುವುದಾಗಿಯೂ ಅವರು ಹೇಳಿದರು. ಎಫ್ಬಿಐನ 9ನೇ ನಿರ್ದೇಶಕನಾಗಿ ಆರಿಸಲ್ಪಟ್ಟುದಕ್ಕೆ ಹೆಮ್ಮೆ ಪಡುತ್ತೇನೆ. ಅಧ್ಯಕ್ಷರಾದ ಟ್ರಂಪ್ ಮತ್ತು ಅಟಾರ್ನಿ ಜನರಲ್ ಬೋಂಡಿಯವರ ವಿಶ್ವಾಸಕ್ಕೆ ಕೃತಜ್ಞನಾಗಿದ್ದೇನೆ. ನ್ಯಾಯವನ್ನು ರಾಜಕೀಯಗೊಳಿಸುವ ಪ್ರಯತ್ನ ನಡೆದಿದ್ದಿದೆ, ಆದರೆ ಅದಕ್ಕೆಲ್ಲ ಇಂದೇ ಕೊನೆ. ಯುಎಸ್ಎ ಹಿತ ನಮ್ಮ ಹೆಗ್ಗುರಿ ಎಂದು ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ವಾಷಿಂಗ್ಟನ್.